ಗಣೇಶ ದೇವರ ಒಂದು ಕಾರಣಿಕ ನಮ್ಮ ಮಂಗಳೂರಿನ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಅಷ್ಟೇ ಪ್ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಗಣೇಶನನ್ನ ಆರಾಧನೆ ಮಾಡಿಕೊಳ್ತಾ ಇದ್ದಾರೆ. ಪೊಲೀಸ್ ಗಣಪತಿ ಅಂತ ಹೇಳಿ ಬಾರಿ ಫೇಮಸ್ ಇದು. ಯಾಕಂದ್ರೆ ಪೊಲೀಸ್ ಲೈನಲ್ಲಿ ಆರಾಧನೆಗೊಳ್ತಾ ಇರುವಂತಹ ಒಂದು ಗಣಪ ಅತ್ಯಂತ ಪವರ್ಫುಲ್. ಯಾಕಂದ್ರೆ ಇಲ್ಲಿ ಬಹಳಷ್ಟು ಕಾರಣಿಕೆಗಳು ನಡೆದಿದೆ. 100 ವರ್ಷಗಳ ಇತಿಹಾಸ ಇದೆ. ಪೊಲೀಸ್ ಸಿಬ್ಬಂದಿಗಳು ನಾವು ಎಲ್ಲ ಕಡೆ ಯಾವಾಗಲೂ ಡ್ಯೂಟಿಯೇ ನಮಗೆ. ಈ ಚೌತಿ ಸಂದರ್ಭದಲ್ಲಿ ಡ್ಯೂಟಿ ಇದ್ದಾಗ ನಮಗೆ ಒಂದು ಹಬ್ಬ ಅಂತ ಆಚರಿಸಲಿಕ್ಕೆ ಕಷ್ಟ ಆಗ್ತದೆ. ಆ ಭಕ್ತರಿಗೆ ಏನಂತ ಹೇಳಿದ್ರೆ ಪೊಲೀಸ್ ಲೈನ್ ಗಣಪತಿ ಅಂತ ಹೇಳಿದ್ರೆ ಒಂದು ಆ ಪ್ರತೀತಿಯ ಇದೆ ಇದಕ್ಕೆ. ಎಲ್ಲರೂ ಹೇಳೋದು ಪೊಲೀಸ್ ಲೈನ್ ಗಣಪತಿ ಅಂತೇನೆ, ಯಾರಾದ್ರೂ ಕೇಳಿದ್ರು ಪೊಲೀಸ್ ಲೈನ್ ಗಣಪತಿ ಅಂತ ಆ ರೀತಿಯಾದಂತಹ ಒಂದು ಭಾವನೆ ಇಟ್ಕೊಂಡಿದ್ದಾರೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಇಲಾಖೆಯಲ್ಲಿರೋ ಕಾರಣ ನಾವು ನಮ್ಮದೇ ಆದ ರೀತಿಯಲ್ಲಿ ಧಾಮ್ ಧೂಮ್ ಅಂತೇಳಿ ನಾವು ಎಲ್ಲ ವ್ಯವಸ್ಥೆಗಳಿಗೂ ಹೋಗೋದಿಲ್ಲ. ನಮ್ಮದೇ ಆದ ಒಂದು ಚೌಕಟ್ಟಿನಲ್ಲಿ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. 3 ದಿವಸ ಒಂದು ಸ್ವಲ್ಪ ಸಮಯದ ಹಿಂದೆಯಿಂದ ಅನ್ನದಾನ ಸ್ಟಾರ್ಟ್ ಆಯಿತು. 1 ದಿವಸ ಅಂತ ಇತ್ತು, ಈಗ 3 ದಿವಸಕ್ಕೆ ಬಂದಿದೆ ಅನ್ನದಾನ. ಇದು ಗಣೇಶನ ಇಚ್ಛೆ ಅನ್ನುವಂಥದ್ದು ಅಲ್ವಾ? ಆರಕ್ಷಕರಿಂದ ಅಂದರೆ ಪೊಲೀಸರಿಂದಲೇ ನಾನು ಸೇವೆಯನ್ನು ಪಡೆದುಕೊಳ್ಬೇಕು ಅನ್ನೋದು ಅದು 100ಕ್ಕೆ 100 ಸತ್ಯ. ಎಲ್ಲ ಪೊಲೀಸ್ನವರು ಇವರೊಬ್ಬರು ನಿವೃತ್ತರು, ಇವರು ನಿವೃತ್ತ ಪೊಲೀಸರ ಮಗ, ಹಾಗೆ ಇವರೆಲ್ಲ ಪೊಲೀಸ್ನವರು. ಇದು ನಮ್ಮ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಇರ್ಬೋದು, ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿಯ ವ್ಯಾಪ್ತಿ ಇರ್ಬೋದು, ನಮ್ಮ ವಲಯ ಕಚೇರಿಯ IGP ಸಾಹೇಬರು ಇರ್ಬೋದು, ಈ ಎಲ್ಲ ಅಧಿಕಾರಿಗಳ ಒಂದು ಸಹಾಯ ಶಕ್ತಿ ಹೊರತು ನಾವು ಅಥವಾ ನಮ್ಮ ಸಿಬ್ಬಂದಿ ನಾವು ಇಲ್ಲಿದ್ದವರು ಯಾರೂ ಅಲ್ಲ. ಆ ದೇವರ ಶಕ್ತಿಯನ್ನು ಮಾಡಿಸಿಕೊಂಡು ಹೋಗ್ತಾ ಇದೆ. ನಾನಿರುವಂಥದ್ದು ನಮ್ಮ ತುಳುನಾಡಿನಲ್ಲಿ ಕರಾವಳಿ ಭಾಗದಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಮುನೀಶ್ವರ ಮಹಾಗಣಪತಿ ದೇವಸ್ಥಾನ ಅಂದರೆ ಪೊಲೀಸ್ ಲೈನ್. ಈ ಪೊಲೀಸ್ ಲೈನ್ನಲ್ಲಿರುವಂತಹ ಮಹಾಗಣಪತಿ ದೇವರ ಮೂರ್ತಿ ಜೊತೆಗೆ ಮಹಾಗಣಪತಿ ದೇವರ ವಿಚಾರವಾಗಿ ಎಲ್ಲರೂ ಕೂಡ ಗೊತ್ತೇ ಇದೆ. ನಮ್ಮ ಜೊತೆ ಇದೀಗ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಖಜಾಂಚಿಯಾಗಿರುವಂತಹ ಬಾಲಕೃಷ್ಣ ಭಟ್ ಅವರಿದ್ದಾರೆ. ವೃತ್ತಿಯಲ್ಲಿ ಅವರು ಪೊಲೀಸ್, ಆದರೆ ಈ ಸಂದರ್ಭ ಅವರು ದೇವರಿಗೋಸ್ಕರ ಸಂಪೂರ್ಣವಾಗಿ ಅವರ ಶರಣಾಗತ ಭಾವನೆಯಲ್ಲಿ ಅವರು ಒಳ್ಳೆಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಬಾಲಕೃಷ್ಣ ಭಟ್ ಅವರೇ, ಈ ಬಾರಿ ಪೊಲೀಸ್ ಲೈನಲ್ಲಿ ಪ್ರತಿ ವರ್ಷ ಗಣಪತಿ ದೇವರ ಒಂದು ಆರಾಧನೆ ಆಗುತ್ತೆ. ಈ ಬಾರಿ ಎಷ್ಟು ವಿಶೇಷ ಅಂತ ಹೇಳ್ತೀರಾ ಸರ್? ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯ. ನಮಸ್ಕಾರ. ನಾನು ಬಾಲಕೃಷ್ಣ ಭಟ್ ಅಂತೇಳಿ. ನಾವು ಈ ಗಣೇಶ ಚೌತಿ ಹಬ್ಬ ಸಾಧಾರಣ ಒಂದು ಅಂದಾಜು 100 ವರ್ಷಗಳ ಇತಿಹಾಸ ಹೊಂದಿದೆ. ಯಾಕೆಂತ ಹೇಳಿದರೆ ನಾವು ಪ್ರಶ್ನಾಚಿಂತೆಯಲ್ಲೇ ಕಂಡಾಗ ಕೂಡ ಕಂಡಿದೆ. ಅದೇ ರೀತಿ ಒಬ್ಬರು ಪೊಲೀಸ್ನವರು ನಿವೃತ್ತರಾಗ್ತಾರೆ. ಅವರ ತಂದೆ 30 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅವರು ಸಾಧಾರಣ 60 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಆಗಿಂದ 5-6 ವರ್ಷ ಆಯಿತು. ಆ ಲೆಕ್ಕದಲ್ಲಿ ಕೂಡ ನೋಡುವಾಗ ನಮಗೆ ಅಂದಾಜು 100 ವರ್ಷ ಅಂತ ಕಾಣ್ತಾ ಇದೆ. ಮತ್ತು ಇದು ಏನಂತ ಹೇಳಿದರೆ ಬಹಳ ಹಳೆಯದಾದ ಗಣಪತಿ. ಯಾಕಂದರೆ ದಾಖಲೆಯಲ್ಲಿ ಕಾಣ್ತಾ ಇಲ್ಲ. ಯಾಕೆ ನಾನು ಹೇಳಿದೆ ಪೊಲೀಸರಿಂದಾಗಿ ನಾವು ಗೊತ್ತಾಗಿದೆ, ಯಾಕೆ ಹಿಂದೆ ದಾಖಲೆ ಇಡಲಿಲ್ಲ. ಹಾಗೆ ಅಂತೇಳಿ ಈಗ ಏನಂತ ಹೇಳಿದರೆ ಫಸ್ಟಿಗೆ ಸಾಧಾರಣ ಒಂದು 2000 ಇಸೆ ತನಕ ಒಂದು ತಲೆಯಲ್ಲಿ ಹೊತ್ತುಕೊಂಡು ಹೋಗುವಂಥ ಒಂದು ಗಣಪತಿ ಮೂರ್ತಿ ಇತ್ತು. ಸಾಧಾರಣ ಒಂದು 1 ಅಡಿ 2 ಅಡಿ ಹತ್ತಿರದ್ದು. ಈಗ ನಾವು ಇಷ್ಟು ದೊಡ್ಡ ಮೂರ್ತಿಯನ್ನು ಮಾಡ್ತಾ ಇದ್ದೇವೆ. ಇದು ಮಾಡಿದ ನಂತರ ಒಂದು ಅಂದರೆ ಈ ಪೊಲೀಸ್ ಸಿಬ್ಬಂದಿಗಳು ನಾವು ಎಲ್ಲ ಕಡೆ ಯಾವಾಗಲೂ ಡ್ಯೂಟಿಯೇ ನಮಗೆ. ಈ ಚೌತಿ ಸಂದರ್ಭದಲ್ಲಿ ಡ್ಯೂಟಿ ಇದ್ದಾಗ ನಮಗೆ ಒಂದು ಹಬ್ಬ ಅಂತ ಆಚರಿಸಲಿಕ್ಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಈಗ ನಾವು ನಮ್ಮ ಕುಟುಂಬ ಎಲ್ಲ ಈ ಪೊಲೀಸ್ ಇದರಲ್ಲಿ ನಮ್ಮ ಕುಟುಂಬದವರೇ ಇರುವಂಥ ನಮ್ಮ ಕುಟುಂಬಗಳೇ, ಹಾಗೆ ನಾವು ನಮ್ಮ ಕುಟುಂಬಸ್ಥರೆಲ್ಲ ಸೇರಿಕೊಂಡು ನಾವು ಇದನ್ನು ಏನು ಮಾಡ್ತೇವೆ, ಗಣಪತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಮತ್ತೇನಂತ ಹೇಳಿದ್ರೆ ಎಲ್ರಿಗೂ ಅಂದರೂ ಇದಕ್ಕೆ ಭಕ್ತರಿಗೆ ಏನಂತ ಹೇಳಿದ್ರೆ ಪೊಲೀಸ್ ಲೈನ್ ಗಣಪತಿ ಅಂತ ಹೇಳಿದ್ರೆ ಒಂದು ಆ ಪ್ರತೀತಿಯ ಇದೆ ಇದಕ್ಕೆ. ಎಲ್ಲರೂ ಹೇಳೋದು ಪೊಲೀಸ್ ಲೈನ್ ಗಣಪತಿ ಅಂತೇನೆ, ಯಾರಾದ್ರೂ ಕೇಳಿದ್ರು ಪೊಲೀಸ್ ಲೈನ್ ಗಣಪತಿ ಅಂತ ಆ ರೀತಿಯಾದಂತಹ ಒಂದು ಭಾವನೆ ಇಟ್ಕೊಂಡಿದ್ದಾರೆ. ಅದೇ ರೀತಿ ಭಕ್ತಾದಿಗಳು ಏನೋ ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ಅದು ಫಲಿಸಿದ್ದು ಇದೆ. ಯಾಕೆಂತ ಹೇಳಿದರೆ ಒಂದು 2-3 ಉದಾಹರಣೆಯನ್ನು ಹೇಳ್ತೇನೆ. ಒಬ್ಬರು ಏನೋ ಒಂದು ಅವರ ಕೆಲಸ ಆಯಿತು ಅಂಥೇಳಿ ಮೊನ್ನೆ ಒಂದು ನಮ್ಮ ಗಣಪತಿ ಮುನೀಶ್ವರ ದೇವರದ ಯಾವುದಕ್ಕೆ ಒಬ್ಬರು ಭಕ್ತಾದಿಗಳು ಈ ದಂತದ್ದು ಒಂದು ಚಿನ್ನದ ಒಂದು ದಂತ ಮಾಡಿಕೊಟ್ಟಿದ್ದಾರೆ. ದಂತದ ಒಂದು ಕವರ್ ಇದೇ ಗಣಪತಿಗೆಲ್ಲ ಒಳಗಿನ ಗಣಪತಿಗೆ. ಅದೇ ರೀತಿ ನಮ್ಮ ಇಲ್ಲಿಯ ಗಣಪತಿಗೆ ಒಂದು ಎಲ್ಲ ಮಕ್ಕಳ ಸಂತಾನ ಭಾಗ್ಯ, ಅವರ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಮೇಲ್ಗಡೆ ಹೋಗ್ತಾರಲ್ಲ ಉದ್ಯೋಗದಲ್ಲೆಲ್ಲ, ಅಂಥವರೆಲ್ಲ ಒಂದು ಪ್ರಾರ್ಥನೆ ಮಾಡಿ ಮೇಲೆ ಹೋಗಿದ್ದಾರೆ. ಅಂಥವರು ತಮ್ಮಿಂದ ಆದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಒಂದು 90ನೇ ಇಸವಿಯಲ್ಲಿ ಒಬ್ಬರು ಅಧಿಕಾರಿಯಾಗಿದ್ದರು. ಅವರ ಸುಪುತ್ರ ಒಂದು ಏನೋ ಮನಸ್ಸಿನಲ್ಲಿ ಅವರ ಪ್ರೇರೇಪಣೆ ಆಗಿ 1 ವರ್ಷದ ಹಿಂದೆ
ಬಂದವರು ಇಲ್ಲಿ ಬಂದು ನಾನು ಇಲ್ಲೇ ಇದ್ದವ, ಇಲ್ಲೇ ಈ ಗಣಪತಿಯನ್ನು ನೋಡಿ ಬೆಳೆದವ ಅಂತ ಹೇಳಿ ಒಂದು ತಮ್ಮಿಂದಾದ ಸೇವೆಯನ್ನು ಮಾಡಿ ಹೋಗಿದ್ದಾರೆ. ಅಂಥ ತುಂಬ ಭಕ್ತಾದಿಗಳಿದ್ದಾರೆ. ಯಾಕೆ ನಮಗಿದಲ್ಲಿ ನಾವು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲರ ಭಕ್ತಾದಿಗಳು ಅವರವರ ಯಥಾಸಾಧ್ಯವಾಗಿ ಕಿಂಚಿತ್ತು ಏನಾಗ್ತದೆ ಅದನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ನಾವು ಈ ಒಂದು ಹಬ್ಬದ ವಿಶೇಷ ಅಂತೇಳಿದ್ರೆ ಎಲ್ಲ 5 ದಿವಸ ಆಚರಿಸ್ತೇವೆ. ಆದಷ್ಟು ನಾವು ಏನಂತ ಹೇಳಿದ್ರೆ ನಾವು ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಇಲಾಖೆಯಲ್ಲಿರೋ ಕಾರಣ ನಾವು ನಮ್ಮದೇ ಆದ ರೀತಿಯಲ್ಲಿ ಧಾಮ್ ಧೂಮ್ ಅಂತೇಳಿ ನಾವು ಎಲ್ಲ ವ್ಯವಸ್ಥೆಗಳಿಗೂ ಹೋಗೋದಿಲ್ಲ. ನಮ್ಮದೇ ಆದ ಒಂದು ಚೌಕಟ್ಟಿನಲ್ಲಿ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇದಕ್ಕೆ ನಮಗೆ ಖರ್ಚು ವೆಚ್ಚಗಳ ಬಗ್ಗೆ ಕೂಡ ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ತಮ್ಮಿಂದಾದಂಥ ಯಥಾಸಾಧ್ಯ ಇದು ಸಹಾಯಧನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭಕ್ತಾದಿಗಳು ಹೇಳಿದಲ್ಲ, ಹಳೆ ಭಕ್ತಾದಿಗಳು ಇದು ಏನೋ ಇದರ ಭಕ್ತಿ ಇದ್ದವರು ಬಂದು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಒಂದು 3 ದಿವಸ ಒಂದು ಸ್ವಲ್ಪ ಸಮಯದ ಹಿಂದೆಯಿಂದ ಅನ್ನದಾನ ಸ್ಟಾರ್ಟ್ ಆಯಿತು. 1 ದಿವಸ ಅಂತ ಇತ್ತು, ಈಗ 3 ದಿವಸಕ್ಕೆ ಬಂದಿದೆ ಅನ್ನದಾನ. ಇದರಲ್ಲಿ ಅಷ್ಟೇ ಭಕ್ತಾದಿಗಳು ಮತ್ತು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಅಲ್ಲಿಯ ಅಧಿಕಾರಿ ಮತ್ತು ಅರ್ಚಕ ಸಿಬ್ಬಂದಿ ವರ್ಗಗಳು, ಆಡಳಿತ ಸಮಿತಿಗಳು, ಅದೇ ರೀತಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಸ್ರಣ್ಣವರು ಮತ್ತು ಅಲ್ಲಿಯ ಆಡಳಿತ ವರ್ಗ ಅದು, ಅದೇ ರೀತಿ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಅಲ್ಲಿಯ ಅಧಿಕಾರಿ ಮತ್ತು ಸಿಬ್ಬಂದಿ ಇದು ಏನು ಅರ್ಚಕರಿಂದ ಅವರೆಲ್ಲ ಸಹಾಯದಿಂದ ಒಂದು ಅನ್ನದಾನ ಸುಸೂತ್ರವಾಗಿ ನಡೀತಾ ಇದೆ. ಅದೇ ರೀತಿ ಕೂಡ ಕೆಲವು ಭಕ್ತಾದಿಗಳು ತಮ್ಮ ತಮ್ಮ ವ್ಯವಹಾರದ ಬಗ್ಗೆ ಅವರು ತರಕಾರಿ ಇತ್ಯಾದಿ ಎಲ್ಲ ಏನೊಂದು ಅವರವ್ರದ್ದು ಆಗೋದನ್ನು ಕೊಡ್ತಾ ಇದೆ. ಎಲ್ಲವೂ ಇದು ಏನು ನಡೀತಾ ಇದೆ ಎಲ್ಲ ಯಾವುದೇ ಒತ್ತಾಯ ಯಾವುದು ಏನಿಲ್ಲ, ಎಲ್ಲ ಅವರವರ ಮನಸ್ಸಿನಿಷ್ಟ ಪ್ರಕಾರವಾಗಿ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಸರ್ ಹೇಳಿದಾಗೆ ಪೊಲೀಸ್ ಗಣಪತಿ ಅಂತೇಳಿ ಇಲ್ಲಿ ಬಾರಿ ಫೇಮಸ್ ಇದು. ಯಾಕೆಂದರೆ ಪೊಲೀಸ್ ಲೈನಲ್ಲಿ ಆರಾಧನೆಗೊಳ್ತಾ ಇರುವಂತಹ ಒಂದು ಗಣಪ ಅತ್ಯಂತ ಪವರ್ಫುಲ್. ಯಾಕಂದರೆ ಇಲ್ಲಿ ಬಹಳಷ್ಟು ಕಾಣಿಕೆಗಳು ನಡೆದಿದೆ, 100 ವರ್ಷಗಳ ಇತಿಹಾಸ ಇದೆ. ಜೊತೆಗೆ ನಾನು ಕೂಡ ಸಣ್ಣಂದಿನಿಂದ ಇರುವಾಗಲೂ ಕೂಡ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಹಾಗಿದ್ದಾಗ ಈ ಒಂದು ಪೊಲೀಸ್ನಲ್ಲಿರುವಂತಹ ಮಹಾಗಣಪತಿ ಕ್ಷೇತ್ರ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಯಾಕಂತ ಬಂದಾಗ ನಮ್ಮನ್ನು ಕಾಯುವಂತಹ ಆರಕ್ಷಕರು, ನಮ್ಮನ್ನು ಕಾಯುವಂತಹ ಪೊಲೀಸ್ನವರು, ಅವರಿಗೂ ಕೂಡ ನಮ್ಮ ಧಾರ್ಮಿಕ ಶ್ರದ್ಧೆಯಲ್ಲಿ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದೆ. ಅದಕ್ಕೆ ಕಾರಣ ನಮ್ಮ ಭಟ್ರು ಯಾವ ರೀತಿ ಅವರು ಸಂಪೂರ್ಣವಾಗಿ ತನ್ನನ್ನು ತಾನು ಗಣಪತಿ ದೇವರ ಸೇವೆಗೆ ತೊಡಗಿಸಿಕೊಂಡಿದ್ದಾರೆ. ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಗಣಪತಿ ದೇವರ ಗಣೇಶನ ಒಂದು ಆಶಯ ಇದ್ದದ್ದೇ ಇದೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಎಲ್ಲರೂ ಕೂಡ ಒಂದಾಗಿರಬೇಕು, ಸಮಾಜ ಉಳಿಬೇಕು ಅನ್ನುವಂತಹ ಒಂದು ಆಶಯ. ಸೊ ಹಾಗಿದ್ದಾಗ ಇದು ಗಣೇಶ ಚತುರ್ಥಿಯ ಸಂದರ್ಭ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನೆರವೇರ್ತಾ ಇದೆ. ಅದು ಅಕ್ಷರಶಃ ನಮ್ಮ ಮಂಗಳೂರಿನ ಪೊಲೀಸ್ ಲೈನಲ್ಲಿ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಆರಕ್ಷಕರು ಮುಂದಾಳತ್ವದಲ್ಲಿ ನಡೆಸ್ತಾ ಇರುವಂಥ ಈ ಒಂದು ಹಬ್ಬ ಪ್ರತಿಯೊಬ್ಬರು ಕೂಡ ತಮ್ಮ ಹಬ್ಬ ಅನ್ನುವಂಥ ನಿಟ್ಟಿನಲ್ಲಿ ಬರ್ತಾರೆ. ಸೊ ಇದು ಹೇಗೆ ಆಯಿತು ಅಂತೇಳಿ, ಯಾಕಂದರೆ ತಾವೆಲ್ಲರೂ ಕೂಡ ಸೇರಿಕೊಂಡು ಮಾಡಿರುವಂಥ ಒಂದು ಗಣೇಶನ ಒಂದು ಪ್ರತಿಷ್ಠಾಪನೆ ಆರಾಧನೆ ಸಾರ್ವಜನಿಕರು ಕೂಡ ಸೇರಬೇಕು ಅಂತ ಬಂದಾಗ ಅಷ್ಟು ಫ್ರೆಂಡ್ಲಿ ಏನು ಹೇಳ್ತೀರಾ? ಅಂದರೆ ಸಾರ್ವಜನಿಕರಿಗೆ ಇಲ್ಲಿ ಹೇಳಿದಲ್ಲ ನಾನು, ಇಲ್ಲಿಯ ಒಂದು ಶಕ್ತಿಯ ಬಗ್ಗೆ ಒಂದು ಅಗೋಚರ ಶಕ್ತಿ ಏನೋ ಎಲ್ಲರನ್ನು ಕಾಪಾಡ್ತಾ ಇದೆ. ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ನಾನು ನೋಡ್ತಾ ಇದ್ದೇನೆ, ಎಲ್ಲರೂ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾವೇನು ಯಾರಿಗೆ ಅನೌನ್ಸ್ಮೆಂಟ್ ಮಾಡೋದಿಲ್ಲ, ಎಲ್ಲರೂ ಮೊದಲೇ ಬಂದು ಕೇಳ್ತಾರೆ ನಮ್ಮದೊಂದು ಕಾರ್ಯಕ್ರಮ ಕೊಡ್ಬೋದಾ, ನಮ್ಮದೊಂದು ಕಾರ್ಯಕ್ರಮ ಕೊಡ್ಬೋದಾ ಅಂತ. ಹಾಗೆ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಯಾವುದನ್ನು ಕೂಡ ಅದನ್ನು ಹುಡುಕಿಕೊಂಡು ಹೋಗೋ ಪ್ರಶ್ನೆ ಬರೋದಿಲ್ಲ. ಎಲ್ಲ ಅವರವರ ಬಂದಾಗ ಅವರವರಿಗೆ ನಮ್ಮ ಒಂದು ಕಾಲಮಿತಿಯಲ್ಲಿ ಅವರಿಗೆ ಹಂಚಿಕೊಡ್ತಾ ಇದ್ದೇವೆ. ಅದೇ ರೀತಿ ಭಕ್ತಾದಿಗಳಿಗೆ ಏನಂತ ಹೇಳಿದ್ರೆ ಒಂದು ಮೊದಲಿನ ಇದ್ದ ಗಣಪತಿ ಅಲ್ಲ, ಹೆಚ್ಚಿನವರಿಗೆ ಒಂದು ಅದೇ ಈಗ ನಾನು ಮೊನ್ನೆ ಕೆಲ ಆಮಂತ್ರಣ ಕೊಟ್ಟಾಗ ನನ್ನ ಪರಿಚಯದಲ್ಲಿ ಕೊಟ್ಟಾಗ ಇಲ್ಲ ನಾವು ಬರ್ತಾ ಇದ್ದೇವೆ, ನಾವು ಮೊದಲಿಂದ ಹೋಗ್ತಾ ಇದ್ದೇವೆ, ನಾವು ಬಿಟ್ಟು ಹೋಗಿದ್ದು ಆಯಿತು ನೀವು ಪುನಃ ಬರ್ತೇವೆ, ಆ ರೀತಿ ಎಲ್ಲ ಹೇಳುವಂತಹ ಒಂದು ಭಕ್ತಿ ಭಾವನೆಯನ್ನು ಪ್ರದರ್ಶಿಸಿದ್ದಾರೆ. ಮೊದಲು ಬಹುಶಃ ಗಣಪತಿ ದೇವರು ಒಳಗಡೆ ಇತ್ತ ಏನೋ, ಮೊದಲು ದೇವಸ್ಥಾನದ ಒಳಗಡೆ ಇತ್ತು. ಮತ್ತು ನಾವು ಅಂದರೆ ಎಲ್ರಿಗೂ ಅಂದರೆ ಒಂದು ಇಚ್ಛೆಯ ಪ್ರಕಾರ ಎಲ್ಲ ಆಗಿನ ಸಮಿತಿ ಆಗಿನ ಅಧಿಕಾರಿಗಳು ಅವರ ಸಹಾಯದಲ್ಲಿ ಸ್ವಲ್ಪ ನಾವು 3 ದಿನ ದೊಡ್ಡ ಮಾಡುವ, ಇನ್ನೂ ಚೆಂದ ಮಾಡುವ ಅಂತೇಳಿ ಮಾಡಿ ಈ ರೀತಿ ಬಂದಿದೆ. ಅಂದರೆ ಇಷ್ಟ ಎತ್ತರಕ್ಕೆ ಬಂದಿದೆ. ಇದನ್ನು ಕೂಡ ಅಷ್ಟೇ ಅವರು ರಾಮಚಂದ್ರ ರಾವ್ ಅವರು ನಮಗೆ ಒಂದು ಮಾಡಿಸಿ ವರ್ಷ ಪ್ರತಿ ಅವರೇ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಎಲ್ಲವೂ ಏನಂತ ಹೇಳಿದ್ರೆ ಎಲ್ಲ ಅವರವರ ಮನಸ್ಸಿನ ಇಚ್ಛೆಯಂತೆ ನಡೀತಾ ಇದೆ. ಯಾವುದಕ್ಕೂ ನಾವು ಯಾರನ್ನೂ ಒಂದು ಕೇಳಬೇಕಾಗಿ ಬರೋದಿಲ್ಲ. ಎಲ್ಲ ಅಂದರೆ ಈಗ ನಾವು ಹೇಳಿದರೆ ಆಯಿತು ಒಂದು ಹೀಗಿದೆ ಏನು ಮಾಡೋದಂತ ಆಯಿತು, ಸ್ವಯಂ ಸೇವಕರು ಬೇಕಾ, ನಮ್ಮ ಸಿಬ್ಬಂದಿಗಳು ಅವರ ಸಮಯದಲ್ಲಿ ಬಂದು ದೇವಸ್ಥಾನ ಸ್ವಚ್ಛ ಮಾಡೋದು, ಹಾಲ್ ಸ್ವಚ್ಛ ಮಾಡೋದು, ಸುತ್ತಮುತ್ತ ಕ್ಲೀನ್ ಮಾಡೋದು ಎಲ್ಲ ಮಾಡಿದ್ದಾರೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿಕ್ಕೆ ಕೂಡ ಅಷ್ಟೇ ಆಯ್ತು ನಾವು ಮಾಡ್ತೇವೆ, ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೇವೆ ಅಂತೇಳಿ ಸಮಿತಿ ಮೇಲೆ ಜಾಸ್ತಿ ಯಾವುದು ಒತ್ತಡ ಬರ್ತಾ ಇಲ್ಲ. ಜೊತೆಗೆ ಇದು ಗಣೇಶನ ಇಚ್ಛೆ ಅನ್ನುವಂಥದ್ದು ಅಲ್ವಾ, ಆರಕ್ಷಕರಿಂದ ಅಂದರೆ ಪೊಲೀಸರಿಂದಲೇ ನಾನು ಸೇವೆಯನ್ನು ಪಡೆದುಕೊಳ್ಬೇಕು ಅನ್ನೋದು ಅದು 100ಕ್ಕೆ 100 ಸತ್ಯ. ಆ್ಯಂಡ್ ಪೊಲೀಸ್ನವರು ಕೂಡ ನಮ್ಮ ಒಂದು ಧಾರ್ಮಿಕತೆ, ನಮ್ಮ ನಂಬಿಕೆಯ ಮೇಲೆ, ಜೊತೆಗೆ ಈ ಒಂದು ಶ್ರದ್ಧಾಭಕ್ತಿಯ ಮೇಲೆ ಅತ್ಯಂತ ಒಂದು ಶ್ರದ್ಧೆಯಿಂದ ಇಟ್ಟು ಈ ಒಂದು ಸೇವೆಯನ್ನು, ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಅವರ ಇಡೀ ತಂಡ ಇದೆ, ಬಹಳಷ್ಟು ಜನರು ಇದ್ದಾರೆ, ಆದರೆ ಅವರು ಈಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಎಲ್ಲ ಹೆಚ್ಚಿನವರು ಡ್ಯೂಟಿಯಲ್ಲಿ ಇದ್ದಾರೆ. ಹಾಗೆ ನಾವು ಒಂದೀಗ ನಾವೆಲ್ಲರೂ ಕೂಡ ಪೊಲೀಸರೇ, ಎಲ್ಲ ಪೊಲೀಸ್ನವರು ಇವರೊಬ್ಬರು ನಿವೃತ್ತರು, ಇವರು ನಿವೃತ್ತ ಪೊಲೀಸರ ಮಗ,
ಹಾಗೆ ಇವರೆಲ್ಲ ಪೊಲೀಸ್ನವರು. ಇದು ಹೇಗೆ ಅಂತ ಹೇಳಿದರೆ ನಾವು ಹೇಳಿದಲ್ಲ, ಅವರವರ ಸಮಯದಲ್ಲಿ ಬಂದು ಸೇರಿ ಕೆಲಸ ಮಾಡ್ತಾ ಹೋಗೋದು. ನಾವು ಇವರಿಗೆ ಹೇಳಲಿಕ್ಕಿಲ್ಲ, ಇವರಿಗೆಲ್ಲ ನಾವು ಬರ್ತೇವೆ, ನಮ್ಮ ಸಮಯದಲ್ಲಿ ನಾವು ಬರ್ತೇವೆ ಒಂದು ಹೇಳಿ ನಮಗೆ ಅಂತ ಅಷ್ಟೇ. ಆ ರೀತಿಯಾದಂಥ ಭಾವನೆಯಲ್ಲಿ ಅಂದರೆ ನಮ್ಮ ಪೊಲೀಸ್ ಅದೇ ರೀತಿ ನಮಗೆ ಇದಕ್ಕೆ ಮೇನ್ ಅಂತ ನಮ್ಮ ಅಧಿಕಾರಿಗಳ ಸಹಾಯ ಇದೆ. ಇದಕ್ಕೆ ನಮ್ಮ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಇರ್ಬೋದು, ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿಯ ವ್ಯಾಪ್ತಿ ಇರ್ಬೋದು, ನಮ್ಮ ವಲಯ ಕಚೇರಿಯ IGP ಸಾಹೇಬರು ಇರ್ಬೋದು, ಈ ಎಲ್ಲ ಅಧಿಕಾರಿಗಳ ಒಂದು ಸಹಾಯ, ಮತ್ತು ಇಲ್ಲಿ ಹೋದಂಥ ಇಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಅಧಿಕಾರಿಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಮಕ್ಕಳು ಅಂದರೆ ಏನೋ ಒಂದು ಹೇಳಿದಾಗ ಸರ್ ಇದೆ ಇಂಥದ್ದು ಅಂತ ಹೇಳಿದ್ರೆ ಇದು ಮುಂದುವರಿಸಿ, ನಾವು ನಮ್ಮಿಂದ ಆಗುವ ಇದಕ್ಕೆ ನಾವು ಸಹಾಯ ಮಾಡ್ತೇವೆ ಅಂತೇಳಿ ಅಂದರೆ ಆ ರೀತಿಯ ಒಂದು ಭಾವನೆಯನ್ನು ಎಲ್ಲರೂ ತೋರಿಸ್ತಾ ಇದ್ದಾರೆ. ನಮಗೆ ಇಲ್ಲಿಯ ಚೌತಿಯ ಯಶಸ್ಸಿಗೆ ಕಾರಣ ಆ ದೇವರ ಶಕ್ತಿ ಹೊರತು ನಾವು ಅಥವಾ ನಮ್ಮ ಸಿಬ್ಬಂದಿ ನಾವು ಇಲ್ಲಿದ್ದವರು ಯಾರೂ ಅಲ್ಲ. ಆ ದೇವರ ಶಕ್ತಿಯನ್ನು ಮಾಡಿಸಿಕೊಂಡು ಹೋಗ್ತಾ ಇದೆ. ಇಲ್ಲಿ ತನಕ ಮಾಡಿಸ್ತಾ ಇದೆ, ಇನ್ನು ಮುಂದೆ ಮಾಡಿಸ್ತೇವೆ ಅಂತ ಹೇಳುವಂಥ ವಿಶ್ವಾಸ ಎಲ್ಲರಿಗೂ ಇದೆ. ವೆರಿ ಬ್ಯೂಟಿಫುಲ್. ಭಾರಿ ಖುಷಿ ಆಯಿತು ಸರ್, ಯಾಕಂದರೆ ಗಣೇಶ ದೇವರ ಒಂದು ಕಾರಣಿಕ ನಮ್ಮ ಮಂಗಳೂರಿನ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಅಷ್ಟೇ ಪ್ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಗಣೇಶನನ್ನು ಆರಾಧನೆ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ತಾವು ಕೂಡ ಈ ಒಂದು ಕಾರಣಿಕದ ಗಣೇಶನನ್ನು ನೋಡಬೇಕು ಅಂತ ಬಂದಾಗ ತಾವು ನೇರವಾಗಿ ಪಾಂಡೇಶ್ವರದ ಬಳಿ ಇರುವಂತಹ ಪೊಲೀಸ್ ಲೈನ್ನಲ್ಲಿರುವಂತಹ ಗಣೇಶನ ಈ ಒಂದು ಸುಂದರವಾಗಿರುವಂತಹ ಕ್ಷೇತ್ರಕ್ಕೆ ಬರ್ಬೋದು. ಜೊತೆಗೆ ಪಕ್ಕದಲ್ಲೇ ಮುನೀಶ್ವರ ಮಹಾಗಣಪತಿ ದೇವಸ್ಥಾನ ಕೂಡ ಇದೆ, ಕಾರಣಿಕ ಇರುವಂತಹ ಕ್ಷೇತ್ರ. ಇವೆಲ್ಲದರ ಜೊತೆಗೆ 5 ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಹಾಗಿದ್ದಾಗ ಎಲ್ಲರೂ ಕೂಡ ಬನ್ನಿ ಆ್ಯಂಡ್ ಒಳ್ಳೆದಾಗಲಿ. ನೋಡಿ, ಎಲ್ಲರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವೆಲ್ಲದರ ಜೊತೆಗೆ ಬಿಡುವಿನಲ್ಲಿ ಗಣೇಶನನ್ನು ಆರಾಧನೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಎಲ್ಲೂ ಕೂಡ ಸಮಸ್ಯೆಗಳಿಲ್ಲ, ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮ. 5 ದಿನಗಳ ಕಾಲ ನಿರಂತರವಾಗಿ ನಡೀತಾ ಇದೆ. ಸೊ ಹಾಗಿದ್ದಾಗ ನಿಮ್ಮ ಮೇಲೆ, ತಮ್ಮ ಕುಟುಂಬದವರ ಮೇಲೆ, ಜೊತೆಗೆ ನಮ್ಮ ಇಡೀ ಜಿಲ್ಲೆಯ ಜನರ ಮೇಲೆ, ನಾಡಿನ ಜನರ ಮೇಲೆ ಗಣೇಶ ದೇವರ ಆಶೀರ್ವಾದ ಇರಲಿ, ಕೃಪೆ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಂಬಿದವರನ್ನು ಯಾವತ್ತೂ ಕೂಡ ಗಣೇಶ ಕೈ ಬಿಡಲ್ಲ ಅನ್ನುವಂಥದ್ದು ಕೂಡ 100ಕ್ಕೆ 100 ಸತ್ಯ. ಸುಂದರವಾಗಿರುವಂಥ ಉದಾಹರಣೆ ನಮ್ಮ ಪೊಲೀಸ್ನಲ್ಲಿರುವಂತಹ ಈ ಒಂದು ಪೊಲೀಸ್ ಗಣಪತಿ.